ಕರ್ನಾಟಕ ರಕ್ಷಣಾ ವೇದಿಕೆ ದಕ್ಷಿಣ ಕನ್ನಡ ಜಿಲ್ಲೆ ಬೊಕ್ಕ ಕರ್ನಾಟಕ ರಕ್ಷಣಾ ವೇದಿಕೆ ರಿಕ್ಷಾ ಘಟಕ ಕುಡ್ಲ ಎನ್ನುತ್ತ ಒಟ್ಟು ಸೇರಿಗೆಡು ಕದ್ರಿ ಕೆಪಿಟಿ ವೃತ್ತಡು ಅಶ್ವತ್ಥಾಜನೆ ಕನ್ನಡ ರಾಜ್ಯೋತ್ಸವನು ಆಚರಿಸಾಯರು ಲೇಸ್ತು ಸುರುಕಾದು ಸೇರ್ದಿನ ಗಣ್ಯರು ಒಟ್ಟಾದು ರಾಜ್ಯೋತ್ಸವದ ಧ್ವಜಾರೋಹಣ ನಡಪಾಯರು. ಅವಿರ್ದು ಬೊಕ್ಕ ನಾಡಗೀತೆನು ಪೊರ್ಲ ಕಂಟಡು ಪಂಡೇರು. ಹಸುರಿನ ಗಿರಿಗಳ ಶಾಲೆ ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಶಂಕರರ ಮಂಜರಿದ್ಯಾರಣ್ಯ ಬಸವೇಶ್ವರ ಮನ್ವರ ದಿವ್ಯಾರಣ್ಯ ರಣ್ಣ ಷಡಕ್ಷರಿ ಹೊನ್ನ ಕಂಪಲ ಕುಮಿಪತಿ ಜನ್ನ ಕುಮಾರ ವ್ಯಾಸರ ಮಂಗಳಧಾಮ ಹರಿಕಾಗಿಲೆಗಳ ಪುಣ್ಯಾರಾಮ. ಕರ್ನಾಟಕ ರಕ್ಷಣಾ ವೇದಿಕೆದ ಜಿಲ್ಲಾ ಅಧ್ಯಕ್ಷರು ಲಯನ್ ಅನಿಲ್ ದಾಸ್ ಪಾತ್ರರಂದು ರಕ್ಷಣಾ ವೇದಿಕೆದ ರಿಕ್ಷಾ ಘಟಕದಕ್ಲು ಕರಿನ ಕೆಲ ವರ್ಷದಿಂದ ಕೆಪಿಟಿ ವೃತ್ತ ಕೈತಲ್ ರಾಜ್ಯೋತ್ಸವನ ಆಚರಿಸಾವಂದು ಬೈದೇರು. ಅವ್ಯದ ಜನ ಹಿರಿಯರು ಕನ್ನಡ ಭಾಷೆ ಏಕೀಕರಣಕ್ಕೆ ಓಡಾದು ಪ್ರಯತ್ನ ಬೈದೇರು. ಕನ್ನಡ ನೆಲ ಜಲತ ವಿಷಯಡು ಒವ್ವೇ ರಾಜಿ ಮಲ್ತೊಂಡ್ರೆ ಬಲ್ಲಿ ಪಂಡ ತೆರಿಪಾಯರು. ಅರ್ಥಪೂರ್ಣವಾಗಿ ಎಲ್ಲ ರಿಕ್ಷಾ ಬಲಗದವರು ರಿಕ್ಷಾದ ಕಾರ್ಮಿಕರು ಎಲ್ಲರೂ ಸೇರಿ ಮಾಡುವಾಗಿ ಈ ಸರಿ ಮಾಡ್ತಾ ಇದ್ದೀವಿ. ಪ್ರಪ್ರಥಮವಾಗಿ ಎಲ್ಲರಿಗೂ ಕೂಡ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ವಿಶೇಷವಾಗಿ ರಿಕ್ಷಾ ಘಟಕದವರು ಈ ನಮ್ಮ ಕೆಪಿಟಿ ವೃತ್ತದಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಈ ಕನ್ನಡಾಂಬೆಯ ಒಂದು ಸೇವೆಯನ್ನು ಮಾಡುವ ಈ ಒಂದು ದಿನವನ್ನು ಕನ್ನಡ ರಾಜ್ಯೋತ್ಸವವನ್ನು ವಿಶೇಷವಾಗಿ ಒಂದು ಕಾರ್ಮಿಕದ ಘಟಕದಿಂದ ಮಾಡ್ತಾ ಇದ್ದಾರೆ. ಇದೊಂದು ಕಳೆದ ಹಲವಾರು ವರ್ಷಗಳಿಂದ ಬಂದಿರುವಂಥ ವಿಷಯ. ನಮಗೆಲ್ಲರಿಗೂ ತಿಳಿದಿರುವಂತೆ 1956 ವಿವಿಧ ಬೇರೆ ಬೇರೆ ಭಾಷೆಗಳಲ್ಲಿ ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಹೇಗೆ ಆಯಿತು ಅದೇ ರೀತಿ ಕನ್ನಡದ ಒಕ್ಕೂಟವನ್ನು ರಚನೆ ಮಾಡಿ ಕನ್ನಡದ ಏಕೀಕರಣ ಚಳವಳಿಯಲ್ಲಿ ಇರುವಂಥ ಆರ್ ವೆಂಕಟರಾವ್ ಅಂತ ಒಂದು ಧೀಮಂತ ನಾಯಕರ ಒಂದು ಕೊಡುಗೆಯಾಗಿ ಇವತ್ತು ನಾವು ಈ ರಾಜ್ಯೋತ್ಸವವನ್ನು ರಾಜ್ಯದ ಪ್ರತಿ ಮೂಲೆ ಮೂಲೆಗಳಲ್ಲಿ ಕೂಡ ಕನ್ನಡದ ಅಭಿಮಾನದೊಂದಿಗೆ ಕನ್ನಡದ ಧ್ವಜವನ್ನು ಹಾರಿಸುವ ಮೂಲಕ ನಾವು ಆಚರಿಸುವಂಥ ಈ ಸಂದರ್ಭದಲ್ಲಿ ನಮ್ಮ ಈಗಾಗಲೇ ನಾವು ಯಾವಾಗಲೇ ಹೇಳುವಾಗೇ ಈಗಾಗಲೇ ನಮ್ಮ ಹಿರಿಯವರು ಹೇಳಿದರು. ಯಾಕೆಂದರೆ ನಾವು ಕನ್ನಡ ರಾಜ್ಯೋತ್ಸವ ದಿನ ಮಾತ್ರ ನಮ್ಮ ರಾಜ್ಯದ ಈ ಒಂದು ಭಾಷೆ ನಮ್ಮ ಬಾವುಟವನ್ನು ನಾವು ಗೌರವಿಸುವಂಥ ಒಂದು ನಿಟ್ಟಿನಲ್ಲಿ ನಾವು ಪ್ರತಿದಿನ ಕೂಡ ಆ ಕನ್ನಡದ ನೆಲ ಜಲ ವಿಷಯದಲ್ಲಿ ನಾವು ಯಾವಾಗಲೂ ನಮ್ಮ ಒಂದು ಒಗ್ಗಟ್ಟಿರಬೇಕು. ಆ ಒಂದು ಹಿರಿಯರು ಮಾಡಿರುವಂಥ ಒಂದು ಮೈಸೂರು ರಾಜ್ಯವಾಗಿರುವಂಥ ಒಂದು ಸಂದರ್ಭದಲ್ಲಿ ನಾವು ಎಲ್ಲ ಕರ್ನಾಟಕದ ಏಕೀಕರಣ ಮಾಡಿ ಅವತ್ತಿನಿಂದ ಕನ್ನಡ ರಾಜ್ಯೋತ್ಸವವನ್ನು ಕನ್ನಡದ ರಾಜ್ಯ ಅಂತೇಳಿ ಪರಿವರ್ತನೆ ಮಾಡಿ ನಮ್ಮ ಭಾಷೆಯನ್ನು ಶಾಸ್ತ್ರೀಯ ಸ್ಥಾನಮಾನಕ್ಕೆ ಹೋರಾಟ ಮಾಡ್ತಾನೆ ಬಂದಿದ್ದೀವಿ. ಆ ಒಂದು ನೆನಪು ಇನ್ನೂ ಕೂಡ ನೆನಪಾಗಿ ಉಳಿದಿದೆ. ಮುಂದಿನ ದಿನಗಳಲ್ಲಿ ಶಾಸ್ತ್ರೀಯ ಸ್ಥಾನಮಾನ ಸಿಗಬೇಕು. ಅದೇ ರೀತಿ ಪ್ರತಿಯೊಂದು ಈ ಕನ್ನಡದ ವಿಷಯದಲ್ಲಿರುವಾಗ ನಾವು ಹೇಳ್ತಾ ಇದ್ದೀವಿ. ಈಗಾಗಲೇ ಉದ್ಯೋಗದ ವಿಷಯ ಇರ್ಬೋದು, ಬೇರೆ ಬೇರೆ ವಿಷಯದಲ್ಲಿ ನಾವು ವಂಚಿತರಾಗೇ ಇರ್ತೇವೆ. ಈಗಾಗಲೇ ಕೆಲವು ಬ್ಯಾಂಕ್ಗಳು ಖಾಸಗೀಕರಣ ಆಗುವಂಥ ಈ ನಿಟ್ಟಿನಲ್ಲಿ ನಾವು ನೋಡ್ತಾ ಇದ್ದೀವಿ. ಮೊದಲಿಗಿಂತಲೂ ಜಾಸ್ತಿ ಅನ್ಯ ಭಾಷೆಗಳಿಗೆ ಯಾವ ಮ್ಯಾನೇಜರ್ ಹುದ್ದೆ ಇರ್ಬೋದು, ಪ್ರತಿಷ್ಠಾ ಹುದ್ದೆಗಳು ಬೇರೆ ಒಂದು ರಾಜ್ಯದ ಪಾಲಾಗ್ತಾಯಿದೆ. ಈಗಲೂ ಕೂಡ ನಮ್ಮ ಕನ್ನಡ ದಕ್ಷಿಣ ಕನ್ನಡ ಅಂತಲ್ಲ ರಾಜ್ಯದಾದ್ಯಂತ ಎಷ್ಟೋ ನಿರುದ್ಯೋಗಿ ಯುವಕರು ಇರುವಾಗ ನಮ್ಮ ಬೇರೆ ರಾಜ್ಯಗಳ ಪಾಲಾಗುವಂಥ ದೊಡ್ಡ ದೊಡ್ಡ ಹುದ್ದೆಗಳು ಇನ್ನೂ ಕೂಡ ಹಾಗೆ ಆಗ್ತದೆ. ಅದು ರೈಲ್ವೆ ಇರ್ಬೋದು, MRPL ಅಂತ ವಿಷಯ ಬರ್ಬೋದು. ಆದ ಕಾರಣ ಈ ಒಂದು ನಿಟ್ಟಿನಲ್ಲಿ ಇವತ್ತು ನಮ್ಮ ಪ್ರತಿಜ್ಞೆ ಏನಂದರೆ ಮುಂದಿನ ದಿನಗಳಲ್ಲಿ ಕನ್ನಡಿಗನಿಗೆ ಉದ್ಯೋಗದ ವಿಷಯ ಇರ್ಬೋದು, ಈ ಒಂದು ಮೂಲಭೂತ ಸೌಕರ್ಯ ವಿಷಯದಲ್ಲಿ ಇರ್ಬೋದು, ಯಾವುದೇ ಇರ್ಬೋದು, ರಾಜ್ಯದಾದ್ಯಂತ ನಮ್ಮ ಕನ್ನಡಿಗರು ಒಟ್ಟಿಗಾಗಿ ಕನ್ನಡಿಗದ ಏಕೀಕರಣ ಹೇಗಾಗಿದೆ ಅದೇ ರೀತಿ ಪ್ರತಿಯೊಬ್ಬನಿಗೂ ಕೂಡ ಮೂಲಭೂತ ಸೌಕರ್ಯ, ಕೆಲಸ, ಉದ್ಯೋಗ ಯಾವ ವಿಷಯದಲ್ಲಿ ಕೂಡ ತಾರತಮ್ಯ ಮಾಡದೆ ಸರ್ಕಾರದ ಒಂದು ಭಾಗವಾಗಿ ಈ ಒಂದು ಇವತ್ತಿನ ನಮ್ಮ ಒಂದು ಬೇಡಿಕೆ ಕೂಡ ಇದೆ. ನಮ್ಮ ರಾಜ್ಯದಾದ್ಯಂತ ಪ್ರತಿಯೊಬ್ಬ ಕನ್ನಡಿಗನಿಗೂ ಉದ್ಯೋಗ ಸಿಗಬೇಕು. ಅದೇ ರೀತಿ ಪ್ರತಿಯೊಂದು ವಿಷಯದಲ್ಲಿ ಕನ್ನಡ ಭುವನೇಶ್ವರಿಯ ಸೇವೆಯನ್ನು ನಾವು ಎಲ್ಲರೂ ಮಾಡುವಂಥ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಇದಕ್ಕಿಂತಲೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮ್ಮ ರಾಜ್ಯದ ಒಂದು ಹಬ್ಬವಾಗಿರುವಂಥ ಕನ್ನಡ ರಾಜ್ಯೋತ್ಸವವನ್ನು ವಿಜೃಂಭಣೆಯಿಂದ ದಕ್ಷಿಣ ಜಿಲ್ಲೆಯಲ್ಲಿ ಒಂದೇ ಹೊರತು ಮಾನದಿಗೆ ಕೈಕೊಂಡ ನಿವೃತ್ತ ಯೋಧರು ಜನಾರ್ದನ್ ಕರ್ಕೇರ
ಎಡ್ಡ ಮದೀಪ್ ಕೊರಿಯರು. ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ. ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ. ಇದಕ್ಕೆ ದಯವಿಟ್ಟು ಇಂಥ ಸಂಘಟನೆಗಳಿಂದ ಇದು 100ಕ್ಕೆ 100 ಸತ್ಯ. ಇದು ನಮ್ಮ ಕರ್ನಾಟಕದವರಿಗೆ ಉದ್ಯೋಗ ಗ್ಯಾರಂಟಿ ಸಿಗ್ತದೆ. ಇದು ನೀವು ಎಲ್ಲರೂ ಸೇರಬೇಕು. 1-2 ಜನ ಹೋಗಿ ಮಾತಾಡಿದರೆ ಆಗೋದಿಲ್ಲ. ರೈತರು ಹೇಗೆ ಮಾಡಿದ್ದಾರೆ ನೋಡಿ ಪ್ರತಿಭಟನೆ, ಈ ಥರದ ಪ್ರತಿಭಟನೆ ಮಾಡಿ ಇಂಥ ಎಲ್ಲ ರಿಕ್ಷಾ ಚಾಲಕರ ಸಂಘಗಳಿಂದ ಎಲ್ಲರ ವಿನಂತಿಯನ್ನು ಒಗ್ಗಟ್ಟಲ್ಲಿದ್ದರೆ ಮಾತ್ರ ನಮಗೆ ಬಲ, ಇಲ್ಲದ್ರೆ ಇಲ್ಲ. ಮತ್ತು ಸರ್ಕಾರಿ ನೌಕರಿಗಳಲ್ಲಿ ನಾವು ಎಲ್ಲರ ಹತ್ರ ಒಂದು ರಿಕ್ವೆಸ್ಟ್, ರಿಕ್ಷಾದವರಾಗಲಿ ಯಾರು ಸಹ ಆಗಲಿ, ದಯವಿಟ್ಟು ಸೇನೆಗೆ ಒಂದು ಮಗನನ್ನಾಗಲಿ ಸೇರಿಸಿ. ಒಳ್ಳೆ ಡಿಸಿಪ್ಲಿನ್ ಸಿಗ್ತದೆ. ನೀವು ಹೇಳಿ ನಾನು ಸಹ ರಿಕ್ಷಾ ಚಾಲಕನಾಗಿದ್ದೆ, ಅದರ ನಂತರ ನಾನು ಹೋಗಿ ಸೇನೆಗೆ ಸೇರಿದ್ದು. ರಿಕ್ಷಾ ಚಾಲಕನಾಗಿ 1973ರಲ್ಲಿ ನಾನು ರಿಕ್ಷಾ ಚಾಲಕನಾಗಿದ್ದೆ. ಹೆಮ್ಮೆಯ ಮಾತು. ನನಗೆ ಅದು ಖುಷಿ ಇದೆ. ಈಗ ನಮ್ಮ ರಿಕ್ಷಾ ಚಾಲಕರಿಗೆ ಪ್ರಸಾದನವರಲ್ಲಿ ಸೇರುವಾಗ ನನಗೆ ಸತಿ ನಿಮ್ಮೆಲ್ಲರ ಪರವಾಗಿ ನಾನು ಭೂಮಿಯನ್ನು ಮುಟ್ಟುತ್ತೇನೆ. ಯಾಕಂದರೆ ಇದೊಂದು ದೊಡ್ಡ ಹೆಮ್ಮೆಯ ವಿಷಯ. ನನಗೆ ಏನು ಹೇಳಬೇಕಂತ ನನಗೆ ತೋಚುವುದಿಲ್ಲ. ನಿಜವಾಗಿ ನೀವು ಎಲ್ಲರೂ ಸೇರಿ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಟ್ಟು ಅವರಿಗೆ ಸೇನೆಗೆ ಸೇರಿಸಿ, ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ, ಮತ್ತು ಬ್ಯಾಂಕಿಗೆ ತುಂಬ ಪ್ರಯತ್ನ ಮಾಡಿ. ಏನಾದರೂ ಬ್ಯಾಂಕಿದು ಇದು ಬೇಕಿದ್ರೆ ಮಾಹಿತಿಗಳನ್ನು ನಾನು ಪುಸ್ತಕ ತೆಗೆದು ಕೊಡ್ತೇನೆ, ನೀವು ಅದನ್ನು ಉಪಯೋಗಿಸಿ. ರಕ್ಷಣಾ ವೇದಿಕೆದ ಜಿಲ್ಲಾ ಘಟಕದ ಗೌರವ ಸಲಹೆಗಾರರು ಅರುಣ್ ಕುಮಾರ್, ಮಾಜಿ ಅಧ್ಯಕ್ಷರು ಜೆರಾಲ್ಡ್ ಡಿಕೋನಾ, ಅಧ್ಯಕ್ಷರು ಸಂತೋಷ್ ಕುಮಾರ್, ರಕ್ಷಣಾ ವೇದಿಕೆದ ಜಿಲ್ಲಾ ಘಟಕದ ಲಯನ್ ಟಿ ಪ್ರಸಾದ್, ಮಹೇಶ್, ರೋಷನ್, ನಿಶಾಲ್, ಪದ್ಮನಾಭ ಶೆಟ್ಟಿ, ಹರೀಶ್, ಕನಕಪ್ಪ ಈ ಪೊರ್ತೋಟುಗೇತೆರ.